ಕೊರೋನಾ ತೀವ್ರತೆಯ ಈ ಕಾಲಘಟ್ಟದಲ್ಲಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿವಿಧ ಸವಲತ್ತುಗಳನ್ನು ಕಲ್ಪಿಸುವ ಜೊತೆಗೆ ಉನ್ನತೀಕರಣಗೊಳಿಸುವ ನಿಟ್ಟಿನಲ್ಲಿ ವಿವಿಧ ದಾನಿಗಳು ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಆಮ್ಲಜನಕ ಘಟಕವೊಂದು ಸಿದ್ಧಗೊಂಡಿದೆ. ಆ ಮೂಲಕ ರಾಜ್ಯಕ್ಕೆ ಕಾರ್ಕಳ ಮಾದರಿ ಎನಿಸಿದೆ ಎಂದು ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಸುನೀಲ್ ಕುಮಾರ್ ಹೇಳಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇದರ ಅಧ್ಯಕ್ಷ ನಾಡೋಜ ಡಾಕ್ಟರ್ ಜಿ ಶಂಕರ್ ಮತ್ತು ಸಂಘ ಸಂಸ್ಥೆಗಳ ಹಾಗೂ ದಾನಿಗಳ ಸಹಕಾರದಿಂದ ಕಾರ್ಕಳ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ 300 ಎಲ್ಪಿಎಂ ಸಾಮರ್ಥ್ಯದ ಆಮ್ಲಜನಕ ಉತ್ಪಾದನಾ ಘಟಕದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂದೆ ಬರ್ತಾ ಇದ್ದಾರೆ. ಆ ಮೂಲಕ ಇವತ್ತು ಉಡುಪಿ ಜಿಲ್ಲೆಯ ಪ್ರತಿ ಮನೆ ಮಕ್ಕಳಿಗೂ ಕೂಡ ಕಲಿಯುವ ಮಕ್ಕಳು ಇವತ್ತು ಉನ್ನತ ವ್ಯಾಸಂಗವನ್ನು ಪಡಿತಾ ಇದ್ರೆ ಅವರು ನೀಡುತ್ತಿರುವಂತಹ ಪುಸ್ತಕಗಳು, ಅವರು ನೀಡುತ್ತಿರುವಂತಹ ಯಾವ ಧನ ಸಹಾಯ ಇದೆ ಅದು ಮಕ್ಕಳಿಗೆ ಒಂದು ಆಸರೆಯಾಗಿ ಬಂದಿದೆ. ಡಾಕ್ಟರ್ ಜಿ ಶಂಕರ್ ಸರ್ ಅವರು ನಾಡೋಜರಾಗಿದ್ದಾರೆ, ಎಲ್ಲ ಕಾರಣಗಳಿಗೆ ಓಜರಾಗಿದ್ದಾರೆ, ಆದರ್ಶದ ಗುರುಗಳಾಗಿ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ಕ್ವಾರಂಟೈನ್ ಕೇಂದ್ರಗಳನ್ನ ಮಾಡಿದಂತ ತಾಲೂಕು ಯಾವ್ದಾದ್ರೂ ಇದ್ರೆ ಅದು ಕಾರ್ಕಳ ತಾಲೂಕು. 3,500 ಜನ ಬಾಂಬೆಯಿಂದ ಬಂದಾಗ 37 ಕಡೆಗಳಲ್ಲಿ ಸುಮಾರು 1 ತಿಂಗಳ ಕಾಲ ಒಂದೇ ಒಂದು ಕೊರತೆ ಆಗದಂತೆ ಕ್ವಾರಂಟೈನ್ ಕೇಂದ್ರಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ವಿ. ಕೊರೋನಾ ಒಂದು ವಿಚಿತ್ರವಾದಂತಹ ಪರಿಸ್ಥಿತಿ ಇದು ಹೀಗೆ ಬರುತ್ತೆ ಅಂತೇಳಿ ಯಾರೂ ಕೂಡ ಊಹೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೊರೋನಾದ 2ನೇ ಅಲೆ ಬಂದಾಗ ಆಕ್ಸಿಜನ್ ಸಮಸ್ಯೆಗಳಾಗುತ್ತೆ, ಆಕ್ಸಿಜನ್ ಸಮಸ್ಯೆಯಿಂದ ಜನ ಸಾವನ್ನಪ್ತಾರೆ ಅಂತೇಳಿ ಯಾವ ತಜ್ಞರು ಕೂಡ ಮುಂದೆ ನಮಗೆ ಹೇಳಿರಲಿಲ್ಲ. ಏಕಾಏಕಿಯಾಗಿ ಈ ಸಮಸ್ಯೆಗಳ ನಿರ್ಮಾಣ ಆದಾಗ ಆಯಾ ತಕ್ಷಣಕ್ಕೆ ಬೇಕಾದಂತ ಎಲ್ಲ ನಿರ್ವಹಣೆಯನ್ನ ನಾವು ಜಿಲ್ಲಾಡಳಿತದಿಂದ, ರಾಜ್ಯ ಸರ್ಕಾರದಿಂದ ಎಷ್ಟು ಸಾಧ್ಯವೋ